ಸಲ್ಮೆಲೋ ನಮ್ಮ ಕುಡ್ಲ ತುಳುವಾರ್ತೆಲೋ ಯಾನು ಸುರೇಖಾ ಶೆಟ್ಟಿ ವಾರ್ತೆದ ವಿವರ ರಾಜ್ಯ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕುಡ್ಲ ಮಹಾನಗರ ಪಾಲಿಕೆದ ಒಟ್ಟು ಸೇರಿಗೆಡ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 158ನೇ ವರ್ಷದ ಜನ್ಮ ದಿನಾಚರಣೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ಡ್ ಶನಿವಾರ ಬಯ್ಯಗ ನಡೆತದೆ. ರಾಜ್ಯ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕುಡ್ಲ ಮಹಾನಗರ ಪಾಲಿಕೆದ ಒಟ್ಟು ಸೇರಿಗೆಡ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 158ನೇ ವರ್ಷದ ಜನ್ಮ ದಿನಾಚರಣೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ಡ್ ಶನಿವಾರ ಬಯ್ಯಗ ನಡೆತದೆ. ಕಾರ್ಯಕ್ರಮ ದುಂಬತ್ತ ಪೇಂಟದ ಲೇಡಿ ಹಿಲ್ ವೃತ್ತೊಡ್ದು ಟಿಎಂಎ ಪೈ ಹಾಲ್ ಮುಟ್ಟ ಬಾರಿ ಗೌಜಿಡ್ ಮೆರವಣಿಗೆ ನಡಪಾಯಿರು. ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಶಾಸಕರು ವೇದವ್ಯಾಸ್ ಕಾಮತ್ ಗುರಿಕಾರ್ಮೆಡ್, ಮಂತ್ರಿ ರಾಯಣ್ಣ ಎಸ್ ಸಂಗಾರ, ಕೋಟಾ ಶ್ರೀನಿವಾಸ ಪೂಜಾರಿ ಎತ್ತದು ಗುರು ಜಯಂತಿ ಕಾರ್ಯಕ್ರಮ ಉದಿಪನ ಮಲ್ತಿರು. ಮಂತ್ರಿ ಸುನಿಲ್ ಕುಮಾರ್ ಪಾತಿರ್ದ್ ಮಹಾಪುರುಷರಿನ ದಾರ್ಶನಿಕರನ ಜಯಂತಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಬೆಂಗಳೂರು ಮಾತ್ರ ನಡತೊಂದಿತ್ತು. ನನ್ನ ಮಿತ್ತಗ್ ಬೇತೆ ಜಿಲ್ಲೆಡ್ಲ ಆಚರಣೆ ಆಪುಂಡು. ಮಹಾಪುರುಷರಿನ ಬದುಕು ಮಾತಿರ್ಲೆಗ ಆದರ್ಶ ಆವಡು. ಜಯಂತಿ ಕಾರ್ಯಕ್ರಮ ಬಜಿ ಇಲಾಖೆಗೆ ಮಾತ್ರ ಉಪ್ಪುನಂಚ ಆಯರ ಬರ್ಲಿ ಜನಕುಲೆ ಸೊಂತೆ ಆಚರಣೆ ಮಲ್ಪುನಂಚ ಆವಡುಂದು ಆರಪಂಡೇರು. ಬೇಸರದ ಸಂಗತಿ, ವಿಷಾದದ ಸಂಗತಿ ಏನಂತ ಕೇಳಿದ್ರೆ, ನಮ್ಮ ನಾಡಿನಲ್ಲಿ ಹುಟ್ಟಿದಂತ ಎಲ್ಲ ದಾರ್ಶನಿಕರು ಮಹಾಪುರುಷರು ಸಮಾನತೆಯ ಸಂದೇಶವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳಿದ್ದಾರೆ. ಯಾವ ಮಹಾಪುರುಷರು ಯಾವ ವ್ಯಕ್ತಿಯೂ ಒಂದು ಜಾತಿಯನ್ನ ಕಣ್ಮುಂದೆ ಇಟ್ಟುಕೊಂಡು ಸಂದೇಶಗಳನ್ನ ಕೊಡಲೇ ಇಲ್ಲ. ಸಮಾನತೆ ಇರಬೇಕು, ಬದಲಾವಣೆ ಆಗಬೇಕು, ಜಾಗೃತಿ ಆಗಬೇಕು, ಅವಲೋಕನಗಳಾಗಬೇಕು, ಈ ರೀತಿಯಾದಂತ ನೂರಾರು ಸಂಗತಿಗಳನ್ನ ನೂರಾರು ದಾರ್ಶನಿಕರು ಹೇಳ್ತಾ ಬಂದ್ರು. ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದ್ ಕ್ರಾಂತಿ ಪುರುಷರಿನ ಅರ್ಥದಿಂದಿದಿ ಕಾರ್ಯಕ್ರಮವನ್ನು ಸರ್ಕಾರ ಗೌಜಿಡ್ ನಡಪಾಯನಿಕ್ ಮೆಚ್ಚುಗೆ ತೆರಪಾಯರು. ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ಸಾಧನೆ ಕ್ರಾಂತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ವಿಶೇಷವಾಗಿ ಮೂಢನಂಬಿಕೆಯ ವಿರುದ್ಧವೂ ಹೋರಾಟ ಮಾಡಿದ್ದಾರೆ. ಅಸ್ಪೃಶ್ಯತೆಯ ವಿರುದ್ಧವೂ ನಾರಾಯಣ ಗುರುಗಳು ಹೋರಾಟವನ್ನು ಮಾಡಿದವರು. ದೇವರನ್ನೇ ಕಾಣದೇ ಇರತಕ್ಕಂಥ ಸಮಾಜಕ್ಕೆ ದೇವರನ್ನು ತೋರಿಸಿದರು. ನಾರಾಯಣ ಗುರುಗಳ ಸಂಬಂಧ ಕೇವಲ ಕೇರಳ ಅಲ್ಲ, ಮಂಗಳೂರಿಗೆ ವಿಶಿಷ್ಟವಾಗಿರ್ತಕ್ಕಂಥದ್ದು. ಮಂಗಳೂರಿನ ಜನತೆಗೂ ಕುದ್ರೋಳಿಯಲ್ಲಿ ಶಿವಮಂದಿರದ ನಿರ್ಮಾಣದ ಮುಖಾಂತರ ಆ ಶಿವ ದೇವಸ್ಥಾನದ ಆಚರಣೆಯನ್ನು ಸರ್ವ ಸಮಾಜಕ್ಕೂ ಕರುಣಿಸಿದವರು ನಾರಾಯಣ ಗುರುಗಳು. ಇದು ಆಧ್ಯಾತ್ಮ ಕ್ರಾಂತಿ ಪುರುಷ ಹೌದು. ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿರ್ದ್ ರಾಜ್ಯಡು ಸರ್ಕಾರ ನಾರಾಯಣ ಗುರುಕ್ಲಿನ ಪುದರ್ಡ್ 4 ವಸತಿ ಶಾಲೆಯನ್ನು ಮಂಜೂರು ಮಲ್ತದಂಡ್. ಒಂಜಿ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ 28 ಕೋಟಿ ರೂಪಾಯಿ ಒದಗಾದು ಸರ್ಕಾರ ಬೊಕ್ಕ ಪಿರ ಒರಿದ್ನ ವರ್ಗೋಲಿನ ಇಲಾಖೆ ಎಡ್ಡೆ ಕೆಲಸ ಮಲ್ತೊಂದು ಉಂಡೊಂದು ಬಂಡೇರು. ಶಿವಗಿರಿಯಲ್ಲಿ ಮಠ ಸ್ಥಾಪನೆ ಮಾಡಿರುವ ನಾರಾಯಣ ಗುರುಗಳು ಸಮಾಜದಲ್ಲಿ ಅನೇಕ ಸಂಘರ್ಷಗಳಾದಾಗ ಶಾಂತಿಯುತವಾಗಿ ಸಮಾಜ ಕಟ್ಟುವಂಥ ಕೆಲಸಗಳನ್ನು ಮಾಡಿದರು ಅನ್ನುವುದೇ ನಮ್ಮಂದಿರುವಂಥ ಅಚ್ಚರಿಯ ವಿಷಯಗಳಲ್ಲೊಂದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾರಾಯಣ ಗುರುಗಳ ಹೆಸರಿನಲ್ಲಿ 4 ಶಾಲೆಗಳನ್ನು ಇವತ್ತು ವಸತಿ ಶಾಲೆಗಳನ್ನು ಮಂಜೂರು ಮಾಡಿದೆ. ಇಂಗ್ಲಿಷ್ ಮೀಡಿಯಂ ಶಾಲೆ, ಒಂದು ಶಾಲೆಗೆ 28 ಕೋಟಿ ರೂಪಾಯಿ ಖರ್ಚಾಗುತ್ತೆ. 2 ಕೋಟಿ ರೂಪಾಯಿ ಧ್ಯಾನ ಮಂದಿರಕ್ಕೋಸ್ಕರ ಮೀಸಲಿಟ್ಟಿದ್ದೇವೆ. 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾರಾಯಣ ಗುರುಗಳ ವಸತಿ ಶಾಲೆಯನ್ನು 4ನೇ ಈ ಸಾರಿ ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಬೊಮ್ಮಾಯಿಯವರಿಗೆ ಗೌರವ ಸಲ್ಲುತ್ತೆ. ಕುಡ್ಲದ ನಾರಾಯಣ ಗುರು ಕಾಲೇಜಿದ ಉಪನ್ಯಾಸಕರು ಕೇಶವ ಬಂಗೇರ ನಾರಾಯಣ ಗುರು ಸಂದೇಶ ಕೊರಿಯರು. ವೇದವ್ಯಾಸ್ ಕಾಮತ್ ಗುರಿಕಾರ್ಮೆದ ಪಾತೆರ ಪಂಡದ್ ಗುರುಕ್ಲಿನ ಕ್ರಾಂತಿ ಬೊಕ್ಕ ತತ್ವ ಸಂದೇಶಲಿನ ಬಗೆಟ್ ಮೆಚ್ಚುಗೆ ತೆರಪಾಯರು. ಶಾಸಕರಾದಪ್ಪುನ ಡಾಕ್ಟರ್ ಭರತ್ ಶೆಟ್ಟಿ, ಸಂಜೀವ ಮಠಂದೂರು, ರಾಜೇಶ್ ನಾಯ್ಕ್, ಹರೀಶ್ ಪೂಂಜಾ, ಮೇಯರ್ ಜಯಾನಂದ ಅಂಚನ್, ಒತ್ತು ಮೇಯರ್ ಪೂರ್ಣಿಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಮಂಡಳಿ ಗುರಿಕಾರ್ಯರು ಎಚ್ಎಸ್ ಸಾಯಿರಾಮ್, ಕುಡ್ಲದ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಅಖಿಲ ಭಾರತ ಬೇರುಬೇರು ಸಂಘದ ಗುರಿಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರಿಕಾರ್ಯರು ದಯಾನಂದ ಕತ್ತಲ್ಸಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ವೇದಿಕೆ ಗುರಿಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರಿಕಾರ್ಯರು ಮಟ್ಟಾರ ರತ್ನಾಕರ್ ಹೆಗಡೆ, ಜಿಲ್ಲಾ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಒತ್ತು ನಿರ್ದೇಶಕರು ರಾಜೇಶ್ ಟಿ ಪಾಲ್ದೆ ತೊಂಡೆರು. ದಿನೇಶ್ ಸುವರ್ಣ ರಾಯ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಉದಿಪನ ಲೇಸಿಡ್ದು ದುಂಬತ್ತ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಅಂಚನೆ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿರ ಆದುಪ್ಪುನ ವಿ ಸುನಿಲ್ ಕುಮಾರ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಎದುರು ಪ್ರಾರ್ಥನೆ ಮಲ್ತಿರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಗೂ ಬತ್ತಿನ ಕೇರಳ ತಿರುವನಂತಪುರದ ಭಕ್ತರು ಒರ್ತಿ ಸೌಪರ್ಣಿಕ ಸುದಿಟ್ ಜೂವಕಳವನ್ನ ಬೇಜಾರ್ದ ಸಂಗತಿ ನಡೆತದೆ. ಮುರುಗನ್ ಪನ್ಪುನಾರಿನ ಬೊಡೆದಿ ಚಾಂದಿಶೇಖರನ್ ಸೌಪರ್ಣಿಕ ಸುದಿಟ್ ನೀರಿಗ್ ಬೋರ್ನ ಬಾಲಿನ ಬಚಾವ್ ಮಲ್ಪೆರೆ ನೀರಿಗ್ ಲಾಕಿದು ತೋಜಂದೆ ಆದಿತ್ಯರು.
ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೂ ಬತ್ತನ ಕೇರಳ ತಿರುವನಂತಪುರದ ಭಕ್ತರು ಒರ್ತಿ ಸೌಪರ್ಣಿಕಾ ಸುದೆಟ್ಟು ನೀರಡು ಪೋಯಿನ ಬೇಜಾರ್ದ ಸಂಗತಿ நடத்ததுண்டு. முருகன் பண்புனாரின ಬೊಡೆದಿ 42 ವರ್ಷದ ಚಾಂದಿ ಶೇಖರನ್ ಸುದಿಟ್ಟು ಮುರ್ಕುದು ಪೋದಿತ್ತದು ನೀರಿಡು ಮುರ್ಕುನ ಬಿರ್ಸೆ ಈಶ್ವರ ಮಲ್ಪೆ ಅರಿನ ಪುಣ ನೀರಿಡಿದು ಮಿತ್ತು ಕಣದಿರು. ಸುದೆತ ನೀರು ಹೆಚ್ಚಾದಿತ್ತದು ಬೊಕ್ಕ ಬುಲ್ಪು ವ್ಯವಸ್ಥೆ ಕೊರತೆ ಇತ್ತಿನೆಡ್ದ ಅವರ ಪುಣಮಿತ್ತು ಒಯ್ಪೆರೆ ಸಾಧ್ಯ ಆದಿಜ್ಜಂಡು ಪುಣಕ್ಕೂ ಬಲ್ಲೆ ಪಾಡ್ದು ಮಿತ್ತು ಒಯ್ತೆರು. ಈಶ್ವರ ಮಲ್ಪೆದಾರಿನ ಒಟ್ಟುಗೂ ಕೋಟ ನಾಗೇಂದ್ರ ರವಿಕೋಟ ದೀಪಕ್ ಕಾಂಚನ್ ಅಗ್ನಿಶಾಮಕ ದಳ ಬೊಕ್ಕ ಕೊಲ್ಲೂರು ಪೊಲೀಸರು ಗ್ರಾಮದ ಜನಕುಲು ಕಾರ್ಯಾಚರಣೆರಿತ್ತೆರು. ಮುರುಗನ್ ಚಾಂದಿ ಶೇಖರನ್ ಮಗೆ ಆದಿತ್ಯನ್ ಬೊಕ್ಕ ಸಂಬಂಧದಕ್ಲು ಒಟ್ಟು 14 ಜನ ಸೆಪ್ಟೆಂಬರ್ 10 ತಿರುವನಂತಪುರದ್ದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೂ ಬೈದಿರು. ಸೌಪರ್ಣಿಕಾ ಸುದಿಟ್ ನೀರುಗು ಬೋರ್ನ ಬಾಲಿನು ಬಚಾವ್ ಮಲ್ಪೆರೆ ನೀರಿಗೆ ಲಾಕಿದು ಚಾಂದಿ ತೋಜಂದೆ ಆದಿತ್ತಿರು. ಕದ್ರಿ ನೃತ್ಯ ವಿದ್ಯಾನಿಲಯ ಚಾರಿಟೇಬಲ್ ಟ್ರಸ್ಟ್ದ ನಿರ್ದೇಶಕರು ವಿದ್ವಾನ್ ಯುಕೆ ಪ್ರವೀಣ್ ದುಂಬಾಳ್ತಿಡ್ ಕುಡ್ಲದ ಪುರಭವನಟು ಶಿಬಿ ಥೋಮಸ್ ಬೊಕ್ಕ ರಶ್ಮಿ ಜೋಸ್ ಮೊಕ್ಲೆನ ಮಗಳು ರೇಚಲ್ ರೋಸ್ರಿನ ಭರತನಾಟ್ಯ ಅರಂಗೇಟ್ರಂ ಕಾರ್ಯಕ್ರಮ ನಡೆತಿದೆ. ಸೈಂಟ್ ಅಲೋಷಿಯಸ್ ಪದವಿಪುರ ಕಾಲೇಜಿದ ಪ್ರಿನ್ಸಿಪಾಲರು ಧರ್ಮಗುರು ಕ್ಲಿಫರ್ಡ್ ಸಿಕ್ವೇರ ಮಲ್ಲ ಬಿನೆರಾದ ಪಾದೆತೊಂಡರು. ಕದ್ರಿ ನೃತ್ಯ ವಿದ್ಯಾನಿಲಯ ಚಾರಿಟೇಬಲ್ ಟ್ರಸ್ಟ್ದ ನಿರ್ದೇಶಕರು ವಿದ್ವಾನ್ ಯುಕೆ ಪ್ರವೀಣ್ ದುಂಬಾಳ್ತಿಡ್ ಕುಡ್ಲದ ಪುರಭವನಟು ಶಿಬಿ ಥೋಮಸ್ ಬೊಕ್ಕ ರಶ್ಮಿ ಜೋಸ್ ಮೊಕ್ಲೆನ ಮಗಳು ರೇಚಲ್ ರೋಸ್ರಿನ ಭರತನಾಟ್ಯ ಅರಂಗೇಟ್ರಂ ಕಾರ್ಯಕ್ರಮ ನಡೆತಿದೆ. ಭರತನಾಟ್ಯ ಗುರು ಪ್ರವೀಣ್ ಬೊಕ್ಕ ಕರ್ನಾಟಕ ಸಂಗೀತ ವಿದೂಷಿ ಉಷಾ ಪ್ರವೀಣ್ ತುಡರ್ ಬೊಲ್ಪು ಪೊತ್ತಾದ್ ಕಾರ್ಯಕ್ರಮ ಉದಿಪನ ಮಲ್ತಿರು. ತನ್ನ ಶಿಷ್ಯದಿ ರೇಚಲ್ ರೋಸ್ ನಾಟ್ಯ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ಪಡು ನನ್ನದ ಬದುಕು ಪೊರ್ಲುಡು ಸಾಗಡೆಂದು ವಿದ್ವಾನ್ ಯುಕೆ ಪ್ರವೀಣ್ ಎಡ್ಡೆಪ್ಪು ಬೈಕಿರು. ಅವಳ ತಾಯಿ ತಂದೆ ಇಬ್ಬರೂ ಯಾವಾಗಲೂ ಹೇಳ್ತಾ ಇದ್ರು, ಮಾಸ್ಟ್ರೆ ಅವಳೇನು ಮಾಡಿ ಆಳ 2-2.5 ಗಂಟೆ ಕುಣಿಲಿಕ್ಕೆ ಆದಿತ್ತ, ನೀವು ಇಷ್ಟಿಷ್ಟು ಉದ್ದ ಡಾನ್ಸ್ ಕೊಟ್ಟಿದ್ದೀರಿ ಅಂತ ಹೇಳಿದರು. ಆದರೆ ಅವಳಿಗೆ ಆ ಡಾನ್ಸ್ ಬೇಕು. ಇವತ್ತು ನಾನು ವರ್ಣಮಿದು ಫಸ್ಟ್ ಜತಿ ಮಾಡುವಾಗ ಅದು ಬಹಳ ಉದ್ದ ಇತ್ತು, 3.5-4 ನಿಮಿಷದ ಜತಿ. ಅದನ್ನು ನಾನು ಅರ್ಧಕ್ಕರ್ಧ ಕಟ್ ಮಾಡಿ ಅದನ್ನು ಸಣ್ಣದು ಮಾಡಿದೆ. ಅದನ್ನು ಮಾಡುವಾಗ ಸಹ ಅವಳು ಒಪ್ಪಲೇ ಇಲ್ಲ ನಾನು ಅದನ್ನು ಮಾಡ್ತೇನೆ. ಕೊನೆಗೆ ಅವಳಿಗೆ ಸ್ವಲ್ಪ ಹೇಳಿ, ಇಲ್ಲ ನೀನು ಅಷ್ಟು ಉದ್ದದಲ್ಲೇ ಜತಿ ಬೇಡ, ಅದನ್ನು ಅರ್ಧ ಕಟ್ ಮಾಡುವ ಹೇಳಿ ಎಲ್ಲ ಅದರಲ್ಲಿ ತುಂಡು ಮಾಡಿ ಇವತ್ತು ಸ್ವಲ್ಪ ಆದಷ್ಟು ಸಣ್ಣದು ಮಾಡಿ ನಾವು ಮಾಡಿದ್ದೇವೆ. ಆದರೆ ಅದರಲ್ಲಿ ಅಭಿನಯಕ್ಕೆ ಬಹಳ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅದರ ಕಥೆಗಳನ್ನು ತೆಗೆದುಕೊಂಡು ಮಾಡಿದ್ದೇನೆ. ಯಾಕಂದರೆ ವರ್ಣಂ ಹೇಳುವಂಥದ್ದು ಬಹಳ ವಿಶೇಷವಾದದ್ದು, ಅದು ಬಣ್ಣಮಯವಾದಂತಹ ಒಂದು ನೃತ್ಯ. ಕುಡ್ಲದ ಸೈಂಟ್ ಅಲೋಷಿಯಸ್ ಪದವಿಪುರ ಕಾಲೇಜಿದ ಪ್ರಿನ್ಸಿಪಾಲರು ಧರ್ಮಗುರು ಕ್ಲಿಫರ್ಡ್ ಸಿಕ್ವೇರ ಪಾತೆರ್ದು ಕದ್ರಿ ನೃತ್ಯ ವಿದ್ಯಾಲಯದ ಸಾಧನೆ ಬೊಕ್ಕ ರೇಚಲ್ ರೋಸ್ರಿನ ಪುಣೆಪಾಟಿಗೆ ಮೆಚ್ಚುಗೆ ತಿರುಪಾಯರು. ಭರತನಾಟ್ಯ ಕಲಿತು ಅದನ್ನು ತಪಸ್ಸಾಗಿ ಜೀವನದ ಭಾಗವಾಗಿ ಕಲಿತಂತಹ ಹುಡುಗಿ ಕಾಲುಗಳನ್ನು ಅಪಘಾತದಲ್ಲಿ ಕಳ್ಕೊಂಡಾಗಲೂ ಕೂಡ ಕೃತಕವಾದ ಕಾಲುಗಳನ್ನಿಟ್ಟು ತಪಸ್ಸಿನ ರೂಪದಲ್ಲಿ ಎಷ್ಟೇ ನೋವುಗಳನ್ನು ಸಹಿಸಬೇಕಾದರೂ ಆ ನೋವುಗಳನ್ನು ಸಹಿಸಿ ಪುನಃ ಆ ಕಲೆಯನ್ನು ಪಡೆದು ನೃತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಬರುವಂಥ ಒಂದು ಪ್ರಯತ್ನದ ಕುರಿತಾದ ಒಂದು ಸಿನಿಮೆ ಆಗಿದೆ ಮಯೂರಿ ಎಂಬ ಸಿನಿಮಾ. ನಾನಿದನ್ನೆಲ್ಲ ನೋಡುವಾಗ ಆ ಒಂದು ಸಿನಿಮಾ ಹಿಂದೆ ನನ್ನ ಮನಸ್ಸು ಹೋಗ್ತಾ ಇತ್ತು. ಆ ರೀತಿ ನಾವೆಲ್ಲರೂ ಕಲಿಯಬೇಕಾದ ವಿಷಯ. ಇವತ್ತು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ರೇಚಲರು ಇವತ್ತು ನಮ್ಮ ಮುಂದೆ ಪ್ರದರ್ಶಿಸಿರುವಂತಹ ನೃತ್ಯ. ಸೇಂಟ್ ತೆರೆಸಾ ಶಾಲೆದ ಪ್ರಿನ್ಸಿಪಾಲರು ಲೂಡ್ಸ್ ಪ್ರಿನ್ಸ್ ಮೇರಿ, ಬೆಂಗಳೂರು ನಿರ್ಮಲಾ ನೃತ್ಯ ನಿಕೇತನದ ನಿರ್ದೇಶಕರು ನಿರ್ಮಲಾ ಮಂಜುನಾಥ್, ಕುಡ್ಲದ ಸೈಂಟ್ ಅಲ್ಫೋನ್ಸ್ ಇಂಗ್ರೇಜ್ದ ಧರ್ಮಗುರು ಮಣಿ ವೆಲ್ತೆಡ್ತಾ ಪರಂಬೆಲ್ ಬಿನ್ನೆರಾದ ಕಾರ್ಯಕ್ರಮಟ್ಟು ಪಾಲ್ದೆ ತೊಂಡರು. ರೇಚಲ್ ರೋಸ್ ಭರತನಾಟ್ಯ ಅರಂಗೇಟ್ರಂ ನಡಪಾದ ಕೊರಿಯರು. ಕುಡ್ಲ ಬಲ್ಮಠದ ಸರಸ್ವತಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಟ್ರೂ ಚೋಕೋ ಅಂಡ್ ನಟ್ಸ್ ಸಂಸ್ಥೆ ಐತಾರ ಉದಿಪನಾಡ್ ಥನಿಯಾ ಖಾನ್ ಬೊಕ್ಕ ವಸೀಂ ಶೇಖ್ ಮೊಕಲೆನ ಯಜಮಾನಿಕೆದ 2ನೇ ಶಾಖೆ ಒಂದು ಆದಿತ್ಯದ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಉದಿಪನ ಮಲ್ತೆರು. ಕುಡ್ಲ ಬಲ್ಮಠದ ಸರಸ್ವತಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಟ್ರೂ ಚೋಕೋ ಅಂಡ್ ನಟ್ಸ್
ಸಂಸ್ಥೆ ಸ್ಥಾಪನೆ ಮಲ್ಪನೆತ್ತ ಒಟ್ಟುಗೂ ಸಮಾಜಗೂ ದೇಶಗೂ ಮಲ್ಲ ಸಂದೇಶ ಕೊರೊಂದುಲ್ಲೇರು ಬೇಲಿದ ಸೃಷ್ಟಿಗ್ಲ ಕಾರಣ ಆವೊಂದುಲ್ಲೇರೆಂದು ಯುಟಿ ಖಾದರ್ ಪಂತಿರು. ಈ ಸಮಾಜಕ್ಕೆ ದೊಡ್ಡ ಮಟ್ಟ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇರ್ ಅಚೀವ್ಮೆಂಟ್ ಈಸ್ ಅ ಮೆಸೇಜ್ ಟು ದಿ ಸೊಸೈಟಿ. ಒಂದು ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಬಯಸುವುದು ನನಗೆ ಅತ್ಯಂತ ಸಂತೋಷ ಆಗ್ತದೆ. ಇಬ್ಬರು ಸೋದರರು ಸೇರಿಕೊಂಡು ತಮ್ಮ ಶಿಕ್ಷಣದ ನಂತರ ಬೇರೆ ಕಡೆ ಕೆಲಸಕ್ಕೆ ಸೇರೋ ಬದಲು ತಾವೇ ಒಂದು ಸಂಸ್ಥೆ ಮಾಡಿ ಬೇರೆಯವರಿಗೆ ಒಂದು 10 ಜನಕ್ಕೆ ಕೆಲಸ ಕೊಡುವ ಮುಖಾಂತರ ಈ ಸಮಾಜದ 10-20 ಕುಟುಂಬಗಳಿಗೆ ಅವರ ಜೀವನ ನಿರ್ವಹಿಸಲು ಕೊಡುವಂಥ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂಜೇಶ್ವರದ ಶಾಸಕರ ಅಶ್ರಫ್ ಪಾತಿರ್ದು ಕುಡ್ಲಬುಕ್ಕ ಮಂಜೇಶ್ವರಗೂ ಮುಟ್ಟದ ಸಂಬಂಧ ಉಂಡು. ಅಂಚಿನ ಸಂಬಂಧ ಮುಲ್ಪ ಒಟ್ಟು ಸೇರಿದಂಡು ಪಳಿ ಮೆಗ್ದಿನ ಈ ಸಂಸ್ಥೆ ದೇಶದೊರ್ಮೆ ಶುರು ಆವಡೆಂದು ಆರ್ಯಡ್ಡಿ ಪೂಬೈಕೆರು. ತನ್ಸಿಯಾ ಮತ್ತು ಅಶ್ವಿನ್ ಶೇಖರ್ ಅವರು ಕರ್ನಾಟಕದವರು. ಅವರ ಇಬ್ಬರು ಕೂಡ ಗಂಡಂದಿರು, ಒಂದು ಮುಜೀಬ್ ಮತ್ತು ಶೌಕತ್ ರವರು ನನ್ನ ಮಂಜೇಶ್ವರದವರು. ತನ್ಸಿಯಾ ಮತ್ತು ಅಶ್ವಿನ್ ಶೇಖರ್ ಅವರ ಈ ಒಂದು ಮಳಿಗೆ ಇನ್ನಷ್ಟು ಬ್ರಾಂಚ್ಗಳಾಗಿ ಇನ್ನಷ್ಟು ಜನರಿಗೆ ಉದ್ಯೋಗವನ್ನು ನೀಡಲಿ, ಒಳ್ಳೆ ರೀತಿಯಲ್ಲಿ ಸರ್ವಶ್ರೇಷ್ಠ ಅಲ್ಲಾಹು ಎತ್ತರಕ್ಕೆ ಬೆಳೆಸಲಿ ಅಂತ ಪ್ರಾರ್ಥನೆಯೊಂದಿಗೆ ಶುಭಾಶಯಗಳು. ಸಂಸ್ಥೆದ ಯಜಮಾನರಿಡ್ದು ಒರ್ತಿ ಥನಿಯಾ ಖಾನ್ ಪಾತಿರ್ದು ಸಂಸ್ಥೆದ ಉಪ್ಪುನ ಚೀಪೆ ತೆನಸಿಲಿನ ಮಾಹಿತಿ ಕೊರತು ಜಿಲ್ಲೆದ ಜನಕುಳಿನ ಸಹಾಯ ಸಹಕಾರ ಅಗತ್ಯ ಅಂತ ಕೇಳುಂಡಿರು. Opening of our store True Choco and Nuts, and we are very delighted and pleased to inaugurate our second store in the region, which is one of the most fast growing metropolitan cities in India. And we are truly we are taking this opportunity to portray ourselves the state of art store in the region, which and we would provide a state of art store providing a wide variety of nuts, chocolates, raisins, butter, different types of butter, and this is an exclusive store. We are the leading ladies in this partnership, and we seek all the support of the Mangalorean crowd to make this venture a successful one. ಮಹಾನಗರ ಪಾಲಿಕೆಯ ಸದಸ್ಯರು ಹೇಮಲತಾ ರಘೋಸಾಲ್ಯನ್, ಸಂಸ್ಥೆದ ಮುಜೀಬ್, ಶೌಕತ್ತು ಕುಟುಂಬದಕಲು ಪಾಲ್ದೆತೊಂಡಿರು. ಮಡಿಕೇರಿ ಗೋಣಿಕೊಪ್ಪಡು ಸುರೂತ ಶಾಖೆ ಇತ್ತದು ಇದರ ಶಾಖೆ ಕುಡ್ಲದ ಬಲ್ಮಟುಡು ಶುರು ಆತಂಡು. ಮುಲ್ಪ ಬೇತೆ ಬೇತೆ ಮಾದರಿದ ಫ್ಲೇವರ್ ಡ್ರೈ ಫ್ರೂಟ್ಸ್ ಇತ್ತದು 500 ನಮೂನೆದ ಉತ್ಪತ್ತಿಲು ಉಂಡು. ಭಾರತ ದೇಶದ ಮಿಕ್ಸ್ ಪ್ರಾಡಕ್ಟ್ ಪಿದೈ ದೇಶದ ಚಾಕ್ಲೇಟ್ ಮಾತ ಒಂಜೆ ಕಡಿಟು ತಿಕ್ಕುಡು. ಶ್ರೀಕಾಶಿ ಮಠಾಧೀಶರು ಶ್ರೀಮದ್ ಸಂಯಮಿಂದ ತೀರ್ಥ ಸ್ವಾಮೀಜಿಲಿನ ಶುಭಕೃತ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತ ಮೃತ್ತಿಕೆನು ನೀರುಗು ಬುಡ್ದು ಸೀಮೆ ಕಡತ್ತದು ಪಜ್ಜೆದೀಪನ ಕಾರ್ಯಕ್ರಮ ಬೊಕ್ಕ ಮುಗಿತಲಾಂಡೆ. ಶ್ರೀ ಕಾಶಿ ಮಠಾಧೀಶರು ಶ್ರೀಮದ್ ಸಂಯಮಿಂದ ತೀರ್ಥ ಸ್ವಾಮೀಜಿಲಿನ ಶುಭಕೃತ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತ ಮೃತ್ತಿಕೆನು ನೀರುಗು ಬುಡ್ದು ಸೀಮೆ ಮೀರ್ತು ಪಜ್ಜೆದೀಪನ ಕಾರ್ಯಕ್ರಮ ಬೊಕ್ಕ ಮುಗಿತಲಾಂಡೆ. ಚಾತುರ್ಮಾಸ್ಯ ವ್ರತ ಕುಡ್ಲದ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಗೌಜಿಡಿ ನಡತದಿತ್ತದು ತರಾವರಿ ಸಾಂಸ್ಕೃತಿಕ ಬುಕ್ಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆತಂಡು. ಅಕೇರಿದ ದಿನ ಪೂಜೆ ಮಲ್ತದು ಶ್ರೀ ಮಹಾಮಾಯ ದೇವಸ್ಥಾನದ ಕೆದಟ್ಟು ಮೃತ್ತಿಕೆ ನೇರಕ ಬುಡಿಯರು. ಶ್ರೀ ಮಹಾಮಾಯ ದೇವಸ್ಥಾನಗೂ ಪೊಗ್ಗುನೆತ ಒಟ್ಟುಗೂ ಸೀಮೆ ಕಡಪನ ಕಾರ್ಯಕ್ರಮ ನಡೆತಂಡು. ಸಭಾ ಕಾರ್ಯಕ್ರಮಟ್ಟು ಬೇತೆ ಬೇತೆ ದೇವಸ್ಥಾನ ಮಠ ಮಂದಿರದ ಪದಾಧಿಕಾರಿಗಳು ಸ್ವಾಮೀಜಿಲಿಗೆ ಮಾಲೆ ಪಾಡ್ದು ಪಾದ ಪೂಜೆ ಮಲ್ತಿರು. ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಮುಗಿತಲಡು ದೀಪ್ತಿ ಪ್ರಭು ಉಪ್ಪಿನಂಗಡಿ ದೇವರ ಸಂಕೀರ್ತನೆ ನಡಪಾದು ಕೊರಿಯರು. ಹಾರ್ಮೋನಿಯಂ ವರುಣ್ ಮಲ್ಯ ಕಾಸರಗೋಡು, ತಬಲಡು ಕೆ ಶ್ರೀಕಾಂತ್ ನಾಯಕ್ ಬೊಕ್ಕ ಅಮೃತ ನಾಯ್ಕ್, ತಾಳುಡು ಗಣಪತಿ ನಾಯ್ಕ್ ಪಾಲ್ದೆತೊಂಡರು. ಕಲಾವಿದರಿಗೆ ಮರ್ಯಾದೆ ಮಲ್ತಿರು. ದೇವಸ್ಥಾನದ ಆಡಳಿತ ಮುಕ್ತೇಸರು ಅಡಿಗ ಬಾಲಕೃಷ್ಣ ಶೆಣಿ ಪಾತಿರ್ದು ಅಕ್ಟೋಬರ್ 15ಕ್ಕೆ ಚಾತುರ್ಮಾಸ್ಯ ವ್ರತ ಲೆಕ್ಕೊಡು ಸ್ವಾಮೀಜಿಯರ್ನ ದಿಗ್ವಿಜಯ ಮಹೋತ್ಸವ ನಡಪರೆ ಉಂಡು ದೇಶ ಪಿದಾಯಿ ದೇಶಲಿಡಿದು ಭಕ್ತಿರು ಬರ್ಪಿರಿಂದ ಪಂಡೇರು. डॉक्टर्स पूरा मंगलोर और शहर ते वेळे रे हांगा केल्यार स्वामी चांग कोटेश्वरच्या नायकनी अडगे कृष्णाला आणू आनी कोणके एकोल आशिल्लो तांणी भारी गट्टी मोठी गैंबा कोणके येयली स्वाम्याल ना म्हूण सांगता विठल कमती घेवन येयली आनी रब्बेल खंय म्हणून तुका रब्बेल दी खांद्या मागशी धरलो खंय अशी स्वाम्या मुखार हाडलो. स्वाम्यान उतर दिन जाल्या चेंज करूं का हात्यार धरलो खंय जायत रे स्वामी जायत तशी धरलो न्ही भायर बसेल म्हणून आयकयच ना ताणें विठल कमतीन बाकीना स्वाम्याचेर मोगान असल घर घरा भितर गायत्री म्हणका
घरघरा भितर तपश्चर्या जावका तस जाल्यार मात्र आमगेल समाजान आदर्श समाज जावचा साध्यस. वेदव्यासान गांवां भितर पावला म्हणून जाल्यार त्या गांवतो लोकांक तो एक विशेष जावन आशिल्लो मोग दिता, भक्ती दिता, श्रद्धा दिता आनी त्या गांवां भितर केन्नाय एक अभिवृद्धीक पूरक जाल्लें वातावरण निर्माण करून दिवचें आमगेल संस्थानाचे व्यास रघुपती देवान अनुग्रह केलेलें हांव हे 50 वर्सां देखून पळोवन येयला. तशींच मागची 100-150 वर्सां विशय जाल्यार आयकून समजून घेतिल्लो विशय. ಜಾರಂದಯ್ಯ ದೇವಸ್ಥಾನ ಬೊಕ್ಕ ಬೋಳೂರು ಬಿಲ್ಲವ ಗ್ರಾಮ ಸಮಿತಿದ ಒಟ್ಟು ಸೇರಿಗೆಡು ಶ್ರೀ ನಾರಾಯಣ ಗುರು ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಉದಿಪನ ಲೇಸು ಐತಾರ ಕಾಂಡೆ ಜಾರಂದಾಯ ಸಾನಡು ನಡೆತಡು ಧಾರ್ಮಿಕ ಪ್ರವಚನ ನಡಪೋವನಾರು ಮಾಧವ ಸುವರ್ಣ ಕಾರ್ಯಕ್ರಮ ಉದಿಪನ ಮಲ್ತೆರು. ಜಾರಂದಯ್ಯ ದೇವಸ್ಥಾನ ಬೊಕ್ಕ ಬೋಳೂರು ಬಿಲ್ಲವ ಗ್ರಾಮ ಸಮಿತಿದ ಒಟ್ಟು ಸೇರಿಗೆಡು ಶ್ರೀ ನಾರಾಯಣ ಗುರು ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಉದಿಪನ ಲೇಸ್ ಐತಾರ ಕಾಂಡೆ ಜಾರಂದಯ್ಯ ಸಾನುಡು ನಡೆತಡು ಧಾರ್ಮಿಕ ಪ್ರವಚನ ನಡಪೋನಾರು ಮಾಧವ ಸುವರ್ಣ ಕಾರ್ಯಕ್ರಮ ಉದಿಪನ ಮಲ್ತೆರು. ಪಣವುಡು ಪಿರ ಒರಿದ್ನ ಬೊಕ್ಕ ಬರವು ಕಲ್ಪುನೆಟ್ಟು ಬೆರ್ಸೇರು ಜೋಕ್ಲೆಗ್ ಪಣವು ಸಾಯ ಪಟ್ಟುನ ಬೊಕ್ಕ ತಮ್ಮನದ ಮರ್ಯಾದಿ ಕಾರ್ಯಕ್ರಮ ಈ ಪೊರ್ತುಡು ನಡೆತನು. ಮಾಧವ ಸುವರ್ಣ ಪಾತೆರ್ದ್ ನನದ ದಿನೊಟ್ಟು ಬರವು ಕಲ್ಪುನಕ್ಲಿನ ಸಾಯೋಗಾದು ಮಲ್ಲ ಮಟ್ಟುಡು ಅನುದಾನ ಜೋಡ್ಸಾವನ ಕೆಲಸ ಮಲ್ಪುನ ಮಲ್ಲ ಜವಾಬ್ದಾರಿ ಸಮಿತಿದ ಮಿತ್ತು ಉಂಡೊಂದು ಆರ್ಪಂಡೆರು. ಈಗಾಗಲೇ ಹಗಲು ರಾತ್ರಿ ಬೆಳಿಗ್ಗೆ ಸಂಜೆ ಹೊಟ್ಟೆಗೆ ಸರಿಯಾಗಿ ಆಹಾರ ನೀರು ಸೇವಿಸದೆ ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ, ಸಂಪರ್ಕದಲ್ಲಿ ನಿರಂತರ ಇರ್ತೇನೆ, ಫೋನ್ ಮಾಡ್ತಾ ಇರ್ತೇನೆ. ಅವರಿಗೆ ಏನು ಮಾಡಿದ್ದೀರಿ, ಎಲ್ಲಿದ್ದೀರಿ, ಒಮ್ಮೆ ಒಂದು ಊರು ತೋರಿಸಿದ್ರೆ ಇನ್ನೊಂದು ಫೋನ್ ಮಾಡುವಾಗ ಇನ್ನೊಂದು ಊರಿನಲ್ಲಿದ್ದಾರೆ. ಅವರು ಆಹಾರದ ಬಗ್ಗೆ ಚಿಂತೆ ಇಲ್ಲ, ನೀರಿನ ಬಗ್ಗೆ ಚಿಂತೆ ಇಲ್ಲ, ನಿದ್ರೆ ಬಗ್ಗೆ ಚಿಂತೆ ಇಲ್ಲ, ಬೆಳಗಿನ ಬಗ್ಗೆ ಚಿಂತೆ ಇಲ್ಲ, ರಾತ್ರಿ ಬಗ್ಗೆ ಚಿಂತೆ ಇಲ್ಲ. ಇಂಥ ಒಂದು ಶ್ರಮಜೀವನದಿಂದ ನಮ್ಮ ಭವಿಷ್ಯದ ಮಕ್ಕಳು ವಿದ್ಯಾವಂತರಾಗಬೇಕು, ಸಮಾಜದ ಮುಂಬರುವ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಂತುಕೊಳ್ಬೇಕು ಅಂತ ಸಾಮರ್ಥ್ಯವನ್ನು ಪಡೆಯಬೇಕೆಂಬ ಹಂಬಲ ಈ ಸಮಿತಿಯವರು ತಗೊಂಡಿದ್ದಾರೆ. ಅದರ ಹಿಂದಿರುವಂತಹ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗ್ತದೆ. ನಮ್ಮ ಕುಡ್ಡ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಪಾತಿರ್ದು ಪ್ರತಿಯೊರಿಲ ಎಡ್ಡೆ ರೀತಿಡು ಕಲ್ತದು ಬದುಕಡು ಮಿತ್ತು ಬತ್ತಿ ಬೊಕ್ಕ ಆದಾಯದ ಒಂಜಂಶನು ಟ್ರಸ್ಟ್ಗೂ ಕೊರ್ದು ಬೊಕ್ಕದ ಕಲ್ಪನಕ್ಲಿಗೆ ಬೆರಿತಾಂಗ ಕೊರಡುಂದು ಪಂಡಿರು. ಮಾತೆದಲ ಕೇನರ ಆಪಿ ಏರೇರೆ ಉಳ್ಳೆರ ಅಂಚನಕ್ಲೆ ಪತ್ತದ ಪೇಜಿದ ಅಕಲರ ಒಟ್ಟು ಮಂತದ ಕಾಸದ ಆ ಜೋಕ್ಲೆ ಕಲ್ಪನ ಜೋಕ್ಲ ಏರೆ ಜೋಕ್ಲ್ ಗೆತ್ತನರ ಎಜುಕೇಶನ್ ಕಲ್ಪೇರ ಎಲ್ಲದ ದಿನಾಟ ಅಕಲ ನಮ್ಮ ಭಾರತದ ಮಲ್ಲ ಪ್ರಜೆಯಾದ ಬರೋಡು ಅವೇ ಅಂತಂದ್ರೆ ಅಕಲ ಆ ಕಾಸನ್ನ ಅಕಲ ಅಪ್ಪೆ ಮೇಲೆ ಕರೆಕ್ಟ್ ಆದ ಅಕಲಿಗೆ ತೆರ್ಪೋಡು ಅಣ್ಣ ಜೋಕ್ಲೆ ಈ ಕಾಸುದಾರ ಇನ್ನು ಬೈದನ ಒಂದು ಮಸ್ತ್ ಜನದ ಕಷ್ಟ ಬೈದಿನ ಕಾಸು ತಗೊಂಡು ಉದೇನು ನಿಖಲ್ ಎಡ್ಡೆ ಮಂದದ ನಿಖಲ್ ಕಲ್ತಾರೆ ಎಲ್ಲ ಉದೇನೇ ನಿಖಲ್ ಸಮಾಜಕ್ಕೆ ರಿಟರ್ನ್ ಕೊಡು ಎಂಚ ಕೊರಡು ಬಂದ 5 ವರ್ಷ ನಿಖಲ್ ಕಲ್ಪಾರ ಕುಡಂಜಿ ಹೈಯರ್ ಎಜುಕೇಶನ್ ನಿಖಲ್ ಆಯ್ನೆಡ್ ಬೊಕ್ಕ ಎಲ್ಲ ನಿಖಲ್ ಬೇಲೆ ಮಂತ್ಪಾರ ಪತ್ತಿನೆಡ್ ಬೊಕ್ಕ ಆ ನಿಖಲ್ ಕಮಾಯಿನ ಕಾಸದ ಒಂಜಿ ಪಣವನ್ನು ಆ ಜಾರಂಜನೆ ಈ ನಾರಾಯಣ ಎಜುಕೇಶನ್ ಟ್ರಸ್ಟ್ ಘೋಷಣೆ ಮಾಡ್ತೀನಿ. ಉದ್ಯಮಿ ಕಿಶೋರ್ ದಂಡಕೇರಿ, ಪಾಲಿಕೆ ಸದಸ್ಯರು ಜಗದೀಶ್ ಶೆಟ್ಟಿ, ಶ್ರೀನಾರಾಯಣ ಗುರು ಚಾರಿಟೇಬಲ್ ಟ್ರಸ್ಟ್ ಗುರಿಕಾರ್ಯರು ಶ್ರೀಧರ ಕುಮಾರ್, ಆಡಳಿತ ಟ್ರಸ್ಟಿ ವಿಶ್ವನಾಥ ಕೋಟ್ಯಾನ್, ಬರ್ಕೆ ಫ್ರೆಂಡ್ಸ್ ಮರ್ಯಾದಿ ಗುರಿಕಾರ್ಯರು ಸುಚೀಂದ್ರ ವಿ ಅಮೀನ್, ದಾಮೋದರ ದಂಡಕೇರಿ, ಜಯನಂದ ಎಂ, ದೇವಾನಂದ ಕಡಪಿನ ಮನೆ, ಪ್ರವೀಣ್ ಎಸ್ ಸುವರ್ಣ ಬಗಂಬಿಲ ಪಾಲ್ದೆ ತೊಂಡೆರು.
ಬುಡಂದೆ ಶಾಂತಿ ಕಲ್ಪಾವೊಂದು ಪುನವೇ ಸನಾತನ ಧರ್ಮ ಅಂಚಿನ ಧರ್ಮದ ತಿರ್ಲು ತೆರೆದು ಸತ್ಯದ ತಿಳುವಳಿಕೆ ಕೊರ್ನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲೊಂದು ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪಂತಿರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಗುರು ಜಯಂತಿ ಆಚರಣೆ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ನಿಲೆಟ್ಟು ಬಿಸಿರೋಡು ಗಾಣದ ಪಡಪು ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನಟು ಐತರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 158ನೇ ವರ್ಷದ ಜನ್ಮ ದಿನಾಚರಣದ ಲೇಸು ನಡೆತಂಡು ಸಂಘದ ದುಂಬುದ ಗುರಿಕಾರ್ಯರು ಅಂಚನೆ ದುಂಬುದ ರಾಜ್ಯ ಕಿಯೋನಿಕ್ಸ್ ಗುರಿಕಾರ್ಯರು ಹರಿಕೃಷ್ಣ ಬಂಟ್ವಾಳ್ ಸುರೂತ ಪಾತ್ರ ಬಂಡರು. ಶಿಕ್ಷಣ ನೀತಿ ಐಟ್ ಈ ದೇಶದ ಮಾತ ನಮ್ಮ ದೇಶಕ್ಕೆ ತ್ಯಾಗ ಮಲ್ತನ ಬಲಿದಾನ ಮಲ್ತನ ಮಾತಾ ವ್ಯಕ್ತಿನ ಕಲ ದಾರ್ಶನಿಕ ಪುರುಷರನ್ನ ಸಂತರ್ನ ಯೋಗಿಲೆನ ಸ್ವಾತಂತ್ರ್ಯ ಹೋರಾಟಗಾರನ ಮಾತ ಚರಿತ್ರೆ ಇತಿಹಾಸ ನನ್ನ ದುಂಬುದ ಜನಾಂಗ ತಿಕ್ಕೋಡು ಪನ್ಪಣಿಸಿದ್ರ ದೃಷ್ಟಿಕೋನೋಡು ನಂಕಿತ ಪುಸ್ತಕ ತಿಕ್ಕೊಂಡು ಔರಂಗಜೇಬೆ ಅಕ್ಬರೇ ಹುಮಾಯೂನೇ ಶಾಜಾನ್ ಔರಂಗಜೇಬೆ ಮೊಕ್ಕಲನೇ ಇಪ್ಪಿನ ತಂದೆ ನಮ್ಮ ದೇಶಕ್ಕೆ ಸೈತನ ಕಲ ಏರ್ನ ಉದಾಹರಣೆ ಐಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಒಂದು ಹೊಸ ಶಿಕ್ಷಣ ಪದ್ಧತಿಗಳು ಐನು ನಾರಾಯಣ ಗುರುನ ವಸತಿ ಶಾಲೆ ಮಲ್ಪನಂಚಿತ್ರ ಒಂದು ಪ್ರಯೋಗ ನಮ್ಮ ಊರುಡಾಪಡು. ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯರು ಬೊಕ್ಕ ಬೆನ್ನಿರಿನ ಸೇರಿಕೆಡು ಗುರು ಜಯಂತಿ ಲೆಸ್ ಉದಿಪನ ಮಲ್ತೆರು. ಸ್ವಾಮೀಜಿ ಆಶೀರ್ವಚನ ಕೊರ್ದು ಬುಡಂದೆ ಶಾಂತಿ ಕಲ್ಪ ಒಂದು ಉಪ್ಪುನವ್ವೆ ಸನಾತನ ಧರ್ಮ ಆದಿತ್ತದು ಅಂಚಿನ ಧರ್ಮದ ತಿರ್ಲನ್ನು ತೆರೆದು ಸತ್ಯದ ತಿಳುವಳಿಕೆ ಕೊರ್ನಾರೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲೊಂದು ಪಂಡೇರು. ಭಗವಂತನ ನಿಯಮದಲ್ಲಿ ಋಷಿ ಮುನಿಗಳು ಕೊಟ್ಟಂತ ನಿಯಮ ಸನಾತನ ಧರ್ಮದಲ್ಲಿ ಯಾರಿಗೂ ದ್ವೇಷವನ್ನು ಹಚ್ಚಲಿಲ್ಲ, ತನಗೆ ವಿರೋಧ ಮಾಡಿದವನಿಗೂ ಕೂಡ ಪ್ರೀತಿಯೇ ಕೊಟ್ಟಿದೆ. ಯಾವುದೇ ನೀವೊಂದು ಷಡ್ದರ್ಶನ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ವೇದಾಂತ ಮೀಮಾಂಸೆ ಇರ್ಬೋದು, ಬ್ರಹ್ಮಸೂತ್ರಗಳಿರ್ಬೋದು ಅಥವಾ ವೇದದ ಅಂತಿಮ ಭಾಗ ಉಪನಿಷತ್ತುಗಳಿರ್ಬೋದು, ಇಲ್ಲಿ ಯಾವುದನ್ನು ಯಾರಿಗೂ ದ್ವೇಷ ಮಾಡಲಿಕ್ಕೆ ಕಲಿಸಿಲ್ಲ ಅಂತ ಒಂದು ಸಿದ್ಧಾಂತವನ್ನು ಎತ್ತಿ ಹಿಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರು. ಬಿಜೆಪಿ ರಾಜ್ಯ ಗುರಿಕಾರ್ಯರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ನಾರಾಯಣ ಗುರುಕುಲು ವಿಶ್ವಗುರು ಪರಂಪರೆದ ಮರ್ಯಾದಿಕ ಸಂದಿತಿರು ಆರೆ ಚರ್ಚೆದ ವಿಚಾರ ಆವಂದೆ ನಂಬಿಕೆದ ವಿಚಾರ ಆವೊಡುಂದು ಪಂಡೇರು. ಪ್ರತಿಯೊಬ್ಬ ವ್ಯಕ್ತಿಯು ದೇವರನ್ನ ನಂಬುವುದಕ್ಕೆ ಎಷ್ಟು ಅರ್ಹನ ಶಿಕ್ಷಣವನ್ನು ಪಡೆಯುವುದಕ್ಕೂ ಅಷ್ಟೇ ಅರ್ಹ. ಹಾಗಾಗಿ ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಅನ್ನತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಚಿಂತನೆಯನ್ನು ಕೊಡ್ತಾರೆ. ಹಾಗಾಗಿ ದೇವರು ಧರ್ಮದ ಜೊತೆಗೆ ಶಿಕ್ಷಣದ ಜ್ಞಾನದ ಪರಿಕಲ್ಪನೆಗಳನ್ನು ಕೊಟ್ಟ ಸಂತ ನಾರಾಯಣ ಗುರುಗಳು ಅಸ್ಪೃಶ್ಯತೆಗೋಸ್ಕರ ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಕೇರಳದ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡಿ ಮತಾಂತರಗೊಳ್ಳಬೇಕಾಗಿರ್ತಕ್ಕಂಥ ಕೇರಳವನ್ನು ಹಿಂದೂ ಧರ್ಮದ ಅಡಿಯಲ್ಲಿ ಇವತ್ತಿಗೆ ಉಳಿಸಿದರೆ ಅದಕ್ಕೆ ನಾರಾಯಣ ಗುರುಗಳು ಶ್ರೇಷ್ಠರು. ಬೇತೆ ಬೇತೆ ಕ್ಷೇತ್ರದ ಸಾಧಕಿಯರ ಬೊಕ್ಕ ಬರವು ಕಲ್ಪನಾ ಬೆರ್ಸೆರು ಜೋಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಗುರಿಕಾರ್ಯರು ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ಗುರಿಕಾರ್ಮೆ ವಹಿಸಿದ್ದರು. ಶಾಸಕರೇ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು, ಸಂಘದ ಕೋಶಾಧಿಕಾರಿ ಉಮೇಶ್ ವರ್ಣ ಜತೆ ಕಾರ್ಯಂತರಾಯನ ಆನಂದ ಸಾಲ್ಯಾನ್ ಶಂಬೂರು, ಲೆಕ್ಕ ಪರಿಶೋಧಕರು ಸತೀಶ್, ಪೊಂಜೋಲಿನ ಸಮಿತಿ ಗುರಿಕಾರ್ತಿ ರೇವತಿ ಬಡಗಬೆಳ್ಳೂರು ಪಾಲ್ದೆ ತೊಂಡೆರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರ್ತು ಕೊರ್ತೆರು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ನೆಲೆಟ್ಟು ಕಟೀಲು ಸರಸ್ವತಿ ಸದನಡು 18ನೇ ವರ್ಷದ ತಾಳಮದ್ದೋಳಿ ಸಪ್ತಾಹ ಗೃಹಿಣಿ ಗೃಹ ಮುಚ್ಚತೆ ನಡಪಾದು ಐತರ ಮುಗಿತಲಡು ಕವಿ ಮಧೂರು ವೆಂಕಟಕೃಷ್ಣ ಬರೆತಿನ ಚಂದ್ರಕಾಂತಿ ಪ್ರಸಂಗದ ತಾರೆಯರು ತಾಳಮದ್ದೋಳಿ ಕೂಟ ಮೂಡ್ತು ಬತ್ತನೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ನೆಲೆಟ್ಟು ಕಟೀಲು ಸರಸ್ವತಿ ಸದನಡು 18ನೇ ವರ್ಷದ ತಾಳಮದ್ದೋಳಿ ಸಪ್ತಾಹ ಗೃಹಿಣಿ ಗೃಹ ಮುಚ್ಚತೆ ನಡಪಾದು ಐತಾರ ಮುಗಿತಲಡು ಕಟೀಲು ಹರಿನಾರಾಯಣದಾಸ ಆಸರನ ಪಾತಿರ್ದು ದುಂಬು ದೇವಸ್ಥಾನದ ಉಲೈ ತಾಳಮದ್ದೊಳಿ ನಡಪೊಂದು ಪುನಗ ದೇವಸ್ಥಾನದ ಅಪಗದ ಆಡಳಿತ ಅಧಿಕಾರಿ ಆನಂದ ಮೂಲ್ಯರು ಇಂದನು ಬೇತೆ ಕಡೆಟ್ಟು ನಡಪಾವಡು ಹೆಚ್ಚು ಜನ ಕಲಾವಿದರು ಒಟ್ಟು ಸೇರಡೊಂದು ಪಂಡ ನಂಚ ಹೆಚ್ಚ ಕಲಾವಿದರನ್ನು ಒಟ್ಟು ಸೇರಾವೊಂದು ದೇವಸ್ಥಾನಡು ಪಿದೈ ಸಪ್ತಾಹ ನಡಪಾವೊಂದು ಬೈದ 18ಮ ವರ್ಷಾಂಡು ವಾಸುದೇವ ರಂಗ ಭಟ್ರಿನ ಇಡೀ ಸಾಕಾರಡು ನಡತಿನ ತಾಳಮದ್ದೋಳಿ ಸಪ್ತಾಹಡು ಕಲಾವಿದರು ಸುನ್ನಂಬಲ ವಿಶ್ವೇಶ್ವರ ಭಟ್ರು 7 ದಿನತ್ತ ಒಟ್ಟುಗಿತ್ತಿರೆಂದು ಮೆಚ್ಚುಗೆ
ಪೊತ್ತಿಗೆ ತಿರುಪಾಯರು. ಹೆಚ್ಚಿನ ಕಲಾವಿದರು ಈ ಕೂಟಗಳಿಗೆ ಬರುವ ಹಾಗಾಗಬೇಕು, ನೀವು ಹಾಗೆ ಅದನ್ನು ವ್ಯವಸ್ಥೆಗೊಳಿಸಬೇಕು ಅಂತ. ಹಾಗಾಗಿ ನಿರಂತರವಾಗಿ 18 ವರ್ಷ ತಾಳಮದ್ದಲೆ ನಡೆಸ್ತಾ ಅಂದಿನಿಂದ ಇಂದಿನವರೆಗೂ ತಾಳಮದ್ದಲೆಯ ಸಪ್ತಾಹದ ಎಲ್ಲ ಕಲಾವಿದರನ್ನು ವ್ಯವಸ್ಥೆಗೊಳಿಸಿ ಇದಕ್ಕೊಂದು ರೂಪುರೇಷೆಯನ್ನು ಕೊಡುವಲ್ಲಿ ನಮ್ಮೊಂದಿಗೆ ಪೂರ್ಣವಾಗಿ ತೊಡಗಿಸಿಕೊಂಡರು ವಾಸ್ತವ ರಂಗಭಟ್ರು. ಮತ್ತು ಇಷ್ಟೂ ವರ್ಷಗಳಲ್ಲಿ 7 ದಿನ ನಮ್ಮೊಂದಿಗಿದ್ದ ಕಲಾವಿದ ಹೇಳಿದರೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು. ಮುಗಿತಲಡು ಕವಿ ಮಧೂರು ವೆಂಕಟಕೃಷ್ಣ ಬರೆತಿನ ಚಿತ್ತನ ಚಂದ್ರಕಾಂತಿ ಪ್ರಸಂಗದ ತಾರೆಯರು ತಾಳಮದ್ದೋಲಿ ಕೂಟ ಮುರಿದು ಬತ್ತದೆ. ಪುತ್ತಿಗೆ ರಘುರಾಮ ಹೊಳ್ಳ, ಪದ್ಯಾನ ಗೋವಿಂದ ಭಟ್, ಪೊಕ್ಕ ಬಲಿಪ ಶಿವಶಂಕರ್ ಭಟ್ ಭಾಗವತಿಕಿಡು ಪುದರ್ಪುಯಿ ಕಲಾವಿದರು ಅರ್ಥದಕ್ಲು ಪಾಲ್ದೆ ತೊಂಡೆರು. ಅಲ್ಲಿ ಹೊಗಳಿದರು ಅವನ ಹೆಂಡತಿಯನ್ನು ಹೊಗಳಿಕ್ಕಿಲ್ಲ ಅಂತ. ನಿಮ್ಮಿಂದ ನಾನು ಮೇಲು, ಗಂಡನಿಂದ ತಾನು ಮೇಲು ಅನ್ನುವ ಭಾವವನ್ನು ಯಾವ ಹೆಣ್ಣು ಹೊಂದಿರ್ತಾಳೆ, ಎಲ್ಲಿಯವರೆಗೆ ಹೊಂದಿರ್ತಾಳೆ, ಅವಳ ಸಂಸಾರ ಸಾಮರಸ್ಯದಿಂದ ಕೂಡಿರುವುದಕ್ಕೆ ಸಾಧ್ಯ ಇಲ್ಲ. ರೋಹಿಣಿಯನ್ನು ಬಿಟ್ಟು ಇರ್ತೀರಿ ಅಂತ ಆದ್ರೆ ನಿಮ್ಮ ದಾಸರಾಗ್ತೇವೆ. ನೀನು ಆ ವಾಚಕವೇ ಹೇಳುವುದು ಬೇಡ, ನಿಮ್ಮ ದಾಸರಾಗ್ತೇವೆ. ಬಿಡ್ತೀರಾ? ಕೇವಲ ದಕ್ಷನಾಮಕನಾದಂತಹ ನನ್ನ ಅಪೇಕ್ಷೆ ಮಾತ್ರ ಅಲ್ಲ ಇದು. ಈ ಪ್ರಜಾಪತಿತ್ವವನ್ನು ಹೊಂದುವಲ್ಲಿ ದಾಂಪತ್ಯದ ಪ್ರಯೋಜನ. ದಕ್ಷನಾಮಕನಾದಂಥ ನನಗೆ 60 ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಪ್ರಜ್ವಲ್ ಯುವಕ ಮಂಡಲ ಸೂಟರ್ಪೇಟೆ ಕುಡ್ಲದ ಲಿಟ್ 25 ವರ್ಷದ ಬಳ್ಳಿ ಪರ್ಬದ ಲೆಕ್ಕಡು ಎಕ್ಕೂರದ ಕೃಷಿ ವಿಜ್ಞಾನ ಕೇಂದ್ರ ಮೀನುಗಾರಿಕೆ ಕಾಲೇಜಿದ ಕಂಡಡು ಐತಾರ ಬಲೆಗೊಬ್ಬುಗ ಕೆಸರಡೊಂಜಿತಿನ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಪ್ರಜ್ವಲ್ ಯುವಕ ಮಂಡಲ ಸೂಟರ್ಪೇಟೆ ಕುಡ್ಲದ ನಿಲೆಟ್ 25ನೇ ವರ್ಷದ ಬೊಳ್ಳಿ ಪರ್ಬದ ಲೆಕ್ಕೊಡು ಎಕ್ಕೂರ್ದ ಕೃಷಿ ವಿಜ್ಞಾನ ಕೇಂದ್ರ ಮೀನುಗಾರಿಕೆ ಕಾಲೇಜಿದ ಕಂಡಡು ಐತಾರ ಬಲೆಗೊಬ್ಬುಗ ಕೆಸರಡೊಂಜಿದಿನ ಕಾರ್ಯಕ್ರಮ ನಡೆದಿದೆ. ಸೂಟರ್ಪೇಟೆದ ಕೋರ್ದಬ್ಬು ದೈವಸ್ಥಾನದ ಗುರಿಕಾರ್ಯರು ರಾಘವೇಂದ್ರ ಎಸ್ ಭೂಮ್ಯಪ್ಪನ ಮಟ್ಟೆಲ್ಗು ತನು ಮೈತದು ಬಿನ್ನಿರ್ನ ಒಟ್ಟು ಸೇರಿಕೆಡು ಕಾರ್ಯಕ್ರಮ ಉದಿಪನ ಮಲ್ತಿರು. ಶಾಸಕರ ವೇದವ್ಯಾಸ ಕಾಮತ್ ಮಲ್ಲ ಬೆನ್ನೆರಾದ ಪಾತಿರ್ದು 25 ವರ್ಷ ಗೆಲ್ಮೆಡು ಸಮಾಜ ಸೇವೆ ಮಲ್ತದ್ನ ಪ್ರಜ್ವಲ್ ಯುವಕ ಮಂಡಲ ಸಾಮಾಜಿಕವಾದ ಮಲ್ಲ ಕೊಡುಗಿಲಿನ ಕೊರ್ತುಂಡು. ನನ್ನ ಮಿತ್ತುಗಿಲ ಪಾಕ ಕಾರ್ಯಕ್ರಮಲಿನ ಕೊರ್ಪುಣ ಶಕ್ತಿ ಮಂಡಲಗು ಬರಡೆಂದು ಎಡ್ಡೆಪ್ಪು ಬೈಕಿರು. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂತೇಳಿ ಆದ್ರೆ ಈ ರೀತಿಯ 10 ಹಲವಾರು ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಕಾರ್ಯಕ್ರಮ ಮಲ್ತಿರಕು 25 ವರ್ಷ ಬಹಳ ಯಶಸ್ವಿಯಾಗಿ ತಮ್ಮ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಿದ್ದೀರಿ. ಐಕಾದ ನಿಕ್ಲೆಗೆ ವಿಶೇಷವಾಯಿನ ಅಭಿನಂದನೆ ನಾನು ಕೊರೋಡೆ. ಒಂದು ಯುವಕ ಮಂಡಲ ಎಂಚ ಉಪ್ಪೋಡು ನಿಜವಾದ ಪರಿಣಾಮ ಕೆ ಪೇಜಾವಾರನ ನೇತೃತ್ವಡು ಮಹೇಶನ ಮುಂದಾಳತ್ವಡು ಮತ್ತು ಹಿರಿಯರನ ಗೌರವಾನ್ವಿತ ಹಿರಿಯರನ ಮಾರ್ಗದರ್ಶನಡು ಪ್ರಜ್ವಲ್ ಯುವಕ ಮಂಡಲ ಭಾರಿ ಯಶಸ್ಸದ ಬೇಲನ್ನು ಮಲ್ತೊಂದು ಸಾಧಕರಾದ ಪುನಃ ತುಳು ಸಿನಿಮಾ ಬೊಕ್ಕ ನಾಟಕ ರಂಗದ ಕಲಾವಿದರು ನಿರ್ದೇಶಕರು ಡಾ ದೇವದಾಸ್ ಕಾಪಿಕಾಡ್ ಬೊಕ್ಕ ಬರವು ಕ್ಷೇತ್ರದ ಸಾಧಕರು ತುಳುವಪ್ಪೆ ತೇರು ಯೂಟ್ಯೂಬ್ ಪದ ಪುಗಾರ್ತಿದ ಭಾಸ್ಕರ ಎ ವರ್ಕಾಡಿ ಮೊಕಲೆಗೆ ತಮ್ಮನದ ಮರ್ಯಾದೆ ಮಲ್ತಿರು. ಮಿಸ್ಕಾಂ ನಿರ್ದೇಶಕರು ಕಿಶೋರ್ ಕುಮಾರ್ ಪುತ್ತೂರು ಬೇತೆ ಬೇತೆ ಕ್ಷೇತ್ರ ವಲಯಲಿನ ನಾಯಕರು ಬಿನ್ನೆರಾದ ಪಾಲ್ದೆ ತೊಂಡೆರು. ಪ್ರಜ್ವಲ್ ಯುವಕ ಮಂಡಲದ ಗುರಿಕಾರ್ಯರು ಮಹೇಶ್ ಕುಮಾರ್, ಮರ್ಯಾದಿ ಗುರಿಕಾರ್ಯರು ಪಿ ಬಾಬು, ಮರ್ಯಾದಿ ಸಲಹೆಗಾರರು ಕೆಕೆ ಪೇಚಾವರ, ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ, ಯುಬಿ ಪೃಥ್ವರಾಜ್ ಬಂಗೇರ ಬೊಕ್ಕ ಮಾತಾ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಪಾಲ್ದೆ ತೊಂಡೆರು. ಎಡಗೇನಿತ ತುಳು ಸುದ್ದಿಲು ಮುಗಿಂಡು ನನ್ನ ಲಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕೂಡ 24/7